ಶಕ್ತಿನಗರದ ಶಕ್ತಿ ಪೂರ್ವ ಪ್ರಾಥಮಿಕ ಶಾಲೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖರಾದ ನಾ ಸೀತಾರಾಮ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಜಗತ್ತಿನಲ್ಲಿ ಅಸಾಧ್ಯ ಎನ್ನುವ ಕೆಲಸ ವಿಚಾರಗಳು ಯಾವುದೂ ಇಲ್ಲ. ಪ್ರಯತ್ನ, ಹಠ, ಛಲದಿಂದ ಎಲ್ಲವನ್ನ ಸಾಧಿಸಲು ಸಾಧ್ಯವಿದೆ. ಸ್ವಾಮಿ ವಿವೇಕಾನಂದರು ದೇಶದ ಶಕ್ತಿ, ಯುವ ಜನತೆಗೆ ಸ್ಫೂರ್ತಿ. ಅಂತಹ ಚೇತನವನ್ನ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಸ್ಮರಿಸಬೇಕು ಅಂತ ಹೇಳಿದರು. ಮಾನವ ಜನ್ಮವನ್ನ, ಇಂಥ ಶ್ರೇಷ್ಠ ಜನ್ಮವನ್ನು ಹೊತ್ತಿಕೊಂಡಿರತಕ್ಕಂಥ ನಾವುಗಳು ಒಂದು ಕ್ಷಣ ನಮ್ಮ ಬದುಕಿನ ದಾರಿಯನ್ನ ಸ್ವಲ್ಪ ಸಿಂಹಾವಲೋಕನ ನಿಂತಲ್ಲೇ ಸ್ವಲ್ಪ ಹಿಂದುಗಡೆ ನೋಡಬೇಕು. ಸ್ವಲ್ಪ ಹಿಂದೆ ನೋಡುತ್ತಾ ಮುಂದಕ್ಕೆ ಇದು ಏನು ಅನ್ನುವಂಥದ್ದನ್ನು ಇಟ್ಕೊಂಡು ನಾವು ಮುಂದಿನ ಹೆಜ್ಜೆಯನ್ನು ಇಡೋದು ಅದು ಬಹಳ ಸೂಕ್ತ ಆದೀತು. ಬಹುಶಃ ಆ ರೀತಿಯಾದಂಥ ನಮ್ಮ ಬದುಕಿಗೆ ಒಂದು ಬೆಳಕನ್ನು ಕೊಡುವಂಥ, ಒಂದು ಶಕ್ತಿಯನ್ನು ಕೊಡುವಂಥ, ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಬೇಕಾದರೆ ನಮಗೆ ಅನೇಕ ಪ್ರೇರಣೆಗಳು, ಸ್ಫೂರ್ತಿಗಳು ಅಥವಾ ಅನೇಕ ಚೈತನ್ಯಗಳು ಇದೆಲ್ಲದರ ಅವಶ್ಯಕತೆ ಇದೆ. ಆ ರೀತಿ ವಿಶ್ವದ ಮನುಕುಲಕ್ಕೆ ಒಂದು ಚೈತನ್ಯವನ್ನು ತುಂಬಿದಂಥ, ಒಂದು ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂಥ, ಒಂದು ಪ್ರೇರಣೆಯನ್ನು ತುಂಬಿರ್ತಕ್ಕಂಥ ಅಂಥ ಒಂದು ಬದುಕಿದ್ದರೆ ಈ ಭೂಮಂಡಲದಲ್ಲಿ ಅದು ಸ್ವಾಮಿ ವಿವೇಕಾನಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶಕ್ತಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸಂಜಿತ್ ನಾಯ್ಕ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಯುವ ಜನತೆಗೆ ಸ್ವಾಮಿ ವಿವೇಕಾನಂದರು ಪ್ರೇರಿತ ಶಕ್ತಿ, ರಾಷ್ಟ್ರೀಯತೆ, ಸ್ವಾಭಿಮಾನ, ಬದುಕಿನ ಕುರಿತು ಅವರು ವಿಚಾರಗಳನ್ನು ಕೇವಲ ಯುವ ಜನತೆ ಮಾತ್ರವಲ್ಲ ಎಲ್ಲರೂ ಓದಿ ತಿಳಿಯಬೇಕು ಎಂದರು. Take up one idea. Make that one idea your life. Dream of it. Think of it. Live on that idea. Let the brain, the body, muscles, nerves, every part of your body be full of that idea, and just leave every other idea alone. This is the way to success, and this is the way great spiritual giants are produced. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಡಾ ಕೆ.ಸಿ. ನಾಯ್ಕ್ ಅವರು, ಸ್ವಾಮಿ ವಿವೇಕಾನಂದರು ಭಾರತದ ಸಂಸ್ಕೃತಿಯನ್ನ ಜಗತ್ತಿನಾದ್ಯಂತ ಹರಡಿ ಅವರ ಕೀರ್ತಿಯನ್ನ ಬಾನೆತ್ತರಕ್ಕೆ ಕೊಂಡೊಯ್ದ ಧೀಮಂತ ವ್ಯಕ್ತಿ. ಇಂದಿನ ಯುವ ಪೀಳಿಗೆಯ ಕೆಚ್ಚೆದೆಯಲ್ಲಿ ತಾಯಿ ಭಾರತ ಮಾತೆಯ ಬಗ್ಗೆ ಭಕ್ತಿ, ಗೌರವ ಭಾವ ಇದೆಯೆಂದಾದರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ, ಆದರ್ಶ ನುಡಿಗಳೇ ಪ್ರೇರಣೆ ಎಂದರು. ಒಂದು ಬಿ ಗುಡ್, ಡೂ ಗುಡ್, ಮತ್ತೊಂದು ಇಂಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಈ ಎರಡನ್ನು ಸ್ವಾಮಿ ವಿವೇಕಾನಂದವರು ಎಲ್ಲರಿಗೆ ಅದರ ಬಗ್ಗೆ ಬೆಳಕನ್ನು ಚೆಲ್ಲಿದವರು. ಆ ಬಗ್ಗೆ ನಾ ಸೀತಾರಾಮ್ ಅವರು ಬೇಕಾದಷ್ಟು ಬೆಳಕನ್ನು ನಮಗೆ ಚೆಲ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಶಕ್ತಿ ಎಜುಕೇಷನ್ ಟ್ರಸ್ಟ್ನ ಮುಖ್ಯ ಸಲಹೆಗಾರರಾದ ರಮೇಶ್ ಕೆ, ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಗೋಪಾಲಕೃಷ್ಣ ಪೂರ್ವ ಶಾಲೆಯ ಸಹ ಸಂಯೋಜಕಿ ನೀಮಾ ಸಕ್ಸೇನಾ, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಸುಧೀರ್ ಎಂಕೆ, ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ವಿದ್ಯಾ ಕಾಮತ್ಜಿ, ಉಪನ್ಯಾಸಕಿ ಪ್ರೀತಿ ಕೀಕನ್, ರೇಖಾ ಬಿ ಬೈಕಾಡಿ ಹಾಗೂ ಸಂಸ್ಥೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.